ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮುಲ್ಕಿ ಮೂಡಬಿದ್ರೆ ಮಂಡಲದ ವತಿಯಿಂದ ತರೆಗುಡ್ಡೆಯ ಸಿರಿ ಸಂಪದ ಫಾರ್ಮ್ನಲ್ಲಿ ಜುಲೈ 3ರಂದು ಕೆಸರಡೊಂಜಿ ಕಮಲ ದಿನ ಎಂಬ ಕಾರ್ಯಕ್ರಮವನ್ನು ಆಚರಿಸಲಾಗುವುದೆಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಮತ್ತು ಮಂಡಲಾಧ್ಯಕ್ಷ ಸುನಿಲ್ ಆಳ್ವ ಹೇಳಿದರು. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಕ್ಷ ಸಂಘಟನೆ ಬಲವರ್ಧನೆ ಮತ್ತು ಕಾರ್ಯಕರ್ತರಲ್ಲಿ ಬಾಂಧವ್ಯ ವೃದ್ಧಿಸುವ ಚಿಂತನೆಗಳೊಂದಿಗೆ ಮುಲ್ಕಿ ಮೂಡಬಿದ್ರೆ ಮಂಡಲಕ್ಕೆ ಒಳಪಟ್ಟ ಎಲ್ಲ 9 ಮಹಾಶಕ್ತಿ ಕೇಂದ್ರಗಳ ಕಾರ್ಯಕರ್ತರಿಗಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಪುರುಷರು ಹಾಗೂ ಮಹಿಳೆಯರು ಸೇರಿದಂತೆ ಒಟ್ಟು 2,000 ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಸಾರ್ವಜನಿಕರಿಗೆ ವೀಕ್ಷಣೆಗೆ ಮುಕ್ತ ಅವಕಾಶವಿದೆ. ಇವತ್ತು ಮುಲ್ಕಿ ಮೂಡಬಿದ್ರೆ ಮಂಡಲದ ಯುವ ಮೋರ್ಚಾ ವತಿಯಿಂದ ನಾಡದ್ದು ನಡೆಯುವಂತಹ ಒಂದು ಕೆಸರಡೊಂಜಿ ಕಮಲ, ಇದರ ಅರ್ಥ ಏನು ಅಂತ ಕೇಳಿದ್ರೆ, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು. ಹಾಗೆಯೇ ಭಾರತೀಯ ಜನತಾ ಪಾರ್ಟಿ ಕೃಷಿ ಬದುಕಿಗೆ ಮತ್ತು ಕೃಷಿಕರಿಗೆ ನಾವು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಕೊಟ್ಟಂತಹ ಅನೇಕ ಯೋಜನೆಗಳ ಬಗ್ಗೆ ಕೃಷಿ ಒಂದು. ಹಾಗಾಗಿ ಕೃಷಿ ಪರಂಪರೆ, ಈಗ ಹೇಳಿದಂಗೆ ಕೃಷಿ ಪರಂಪರೆ ಮತ್ತು ಕೃಷಿ ಪರಂಪರೆ ಇದರಲ್ಲಿ ಏನಂತ ಕೇಳಿದ್ರೆ, ಉದ್ಘಾಟನಾ ಕಾರ್ಯಕ್ರಮ ನಡೆದ ನಂತರ ಬಂದಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಇಲ್ಲಿ ಬಂದಂತಹ ವೀಕ್ಷಕರಿಗೆ ಒಳ್ಳೆಯ ರೀತಿಯ ಒಂದು ಉಪಹಾರದ ವ್ಯವಸ್ಥೆ ಇದೆ. ಅದೇ ರೀತಿ ಪ್ರತಿಯೊಂದು ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಕ್ರೀಡೆಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಕಬಡ್ಡಿ ತಂಡ, ವಾಲಿಬಾಲ್ ತಂಡ, ಹಗ್ಗ ಜಗ್ಗಾಟ ಮತ್ತು ಮಹಿಳೆಯರಿಗೆ ವಿಚಾರಗಳನ್ನು ಪರಿಚಯಿಸುವಂಥ ಬೇರೆ ಬೇರೆ ರೀತಿಯ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ವ್ಯವಸ್ಥೆಯನ್ನು ನಮ್ಮ ಹುಡುಗರು ಮಾಡ್ತಾರೆ. ಆದ್ದರಿಂದ ಈ ಕಾರ್ಯಕ್ರಮ ಮುಲ್ಕಿ ಮೂಡಬಿದ್ರೆ ಮಂಡಲದ ಯುವ ಮೋರ್ಚಾದವರು ಮಾಡುವುದಿದ್ರೂ ಇಡೀ ಜಿಲ್ಲೆಯವರು ಇದಕ್ಕೆ ಬರಬೇಕು, ಜಿಲ್ಲೆಯವರು ಭಾಗವಹಿಸಬೇಕು. ಮತ್ತು ಇದು ಎಲ್ಲ ಏನಂತ ಕೇಳಿದರೆ, ಎಲ್ಲರೂ ಇದರಲ್ಲಿ ಮಾಡೋದು ನಮ್ಮ ಬಿಜೆಪಿ ಅಂದರೆ ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಮ್ಮ ಕೇಳಿಕೆ. ಪಾರ್ಟಿಯವರಿಗೆ ಮಾತ್ರ ಸೀಮಿತ, ಪ್ರತಿಯೊಬ್ಬರು ಇದನ್ನು ಭಾಗವಹಿಸಬೇಕು. ನಮ್ಮ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಲ್ಲಿ ಮತ್ತು ಎಷ್ಟು ಶಿಸ್ತಿನಿಂದ ಮತ್ತು ಎಷ್ಟು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಬಂದು ಇದರಲ್ಲಿ ಭಾಗವಹಿಸುವ ಮೂಲಕ ಇದನ್ನು ಕಾಣಬೇಕು ಅಂತ ಹೇಳಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲ್ ಶೆಟ್ಟಿಗರ್, ಕೇಶವ್ ಕರ್ಕೇರ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚರಣ್ ಪೂಜಾರಿ, ಕಾರ್ಯಕ್ರಮದ ಸಂಚಾಲಕ ರಾಹುಲ್ ಕುಲಾಲ್ ಉಪಸ್ಥಿತರಿದ್ದರು.